ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ 169ನೇ ಜನ್ಮ ಜಯಂತಿಯ ಆಚರಣೆಯನ್ನು ಇಂದು ಹೊಸಂಗಡಿಯ ಪ್ರೇರಣಾ ಸಭಾಂಗಣದಲ್ಲಿ ಜರುಗಿತು. ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ 169ನೇ ಜನ್ಮ ಜಯಂತಿಯ ಆಚರಣೆಯು ಇಂದು ಹೊಸಂಗಡಿಯ ಪ್ರೇರಣಾ ಸಭಾಂಗಣದಲ್ಲಿ ಜರುಗಿತು. ಕಣಿಲ ಶ್ರೀ ಭಗವತಿ ಕ್ಷೇತ್ರದ ಹಿರಿಯ ಕಾರ್ನವರ್ರವರು ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಪ್ರಾರಂಭಿಸಿದರು. ನಂತರ ಭಕ್ತವೃಂದದವರಿಂದ ಭಜನ ಸಂಕೀರ್ತನೆ ಪ್ರಾರಂಭವಾಗಿ ಬಳಿಕ ಮಧ್ಯಾಹ್ನ ಗಂಟೆ 12:30ಕ್ಕೆ ಗುರು ಮಹಾಪೂಜೆಯು ಜರುಗಿತು. ಹಾಗೂ ಮಕ್ಕಳಿಗೆ, ಮಹಿಳೆಯರಿಗೆ, ಪುರುಷರಿಗೆ ವಿವಿಧ ಸ್ಪರ್ಧೆಗಳು ಜರುಗಿ ಕಾರ್ಯಕ್ರಮ ಸಂಪನ್ನಗೊಂಡಿತು.